ಕಲ್ಮಂಜ ಗ್ರಾಮ ಪಜಿರಡ್ಕ ವೇದಮೂರ್ತಿ ರಾಘವೇಂದ್ರ ಹೊಳ್ಳ ಅವರ ಮೂಲ ಮನೆಯಲ್ಲಿ ಶತಚಂಡಿಕಾ ಯಾಗ ನಡೆಯಿತು. ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಮತ್ತು ಪುರೋಹಿತರ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೇದಮೂರ್ತಿ ರಾಘವೇಂದ್ರ ಹೊಳ್ಳ ಇವರ ಮೂಲ ಮನೆಯಲ್ಲಿ 108 ದಿನಗಳಿಂದ ಚಂಡಿಕಾ ಪಾರಾಯಣ ನಡೆದಿದ್ದು, ಕೊನೆಯ 108ನೇ ದಿನವಾದ ಇಂದು ತಾಯಿ ಚಂಡಿಕಾ ದುರ್ಗಾಪರಮೇಶ್ವರಿಗೆ ಶತಚಂಡಿಕಾ ಯಾಗ 50 ಋತ್ವಿಜರ ಪೌರೋಹಿತ್ಯದಲ್ಲಿ ಸಂಪನ್ನಗೊಂಡಿತ್ತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕ ಹಾಗೂ ಅರ್ಚಕ ಮತ್ತು ಪುರೋಹಿತ ಪರಿಷತ್ ಹಿರಿಯ ಉಪಾಧ್ಯಕ್ಷರಾದ ಡಾಕ್ಟರ್ ವೇದಮೂರ್ತಿ ಬಿಎಸ್ ರಾಘವೇಂದ್ರ ಭಟ್, ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನಿರ್ದೇಶಕ ವೇದಮೂರ್ತಿ ಭಾನುಪ್ರಕಾಶ್ ಶರ್ಮಾ, ವೇದಮೂರ್ತಿ ಛಾಯಾಪತಿ, ವೇದಮೂರ್ತಿ ರಂಗವಿಠಲ್ ಆಚಾರ್ಯರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಮತ್ತು ಪುರೋಹಿತರ ಪರಿಷತ್ ರಾಜ್ಯ ಅಧ್ಯಕ್ಷರು ವೇದಮೂರ್ತಿ ವಿಶ್ವೇಶ್ವರ ಭಟ್ ಹಾಗೂ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಮತ್ತು ಪುರೋಹಿತರ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಪದಾಧಿಕಾರಿಗಳು, ಸದಸ್ಯರು ಮತ್ತು ಬಂಧು ಮಿತ್ರರು ಉಪಸ್ಥಿತರಿದ್ದರು. कपाले भूते कर्मान्द्रियता प्रसादो हस्तो यशस्करं बलवन्तं कई अಣ್ಣ ಕೊಡು 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 ಪ್ರಸಾದ ಕೊಡು ಏಯ್ ಇರೋಣ ಆಮೇಲೆ ಸಂಘದ ಪುರೋಹಿತ ಪರಿಷತ್ತಿನ ಕಾರ್ಯ ಸರ್ ಇದು ಅಣ್ಣ ಇಲ್ಲ ವಿಡಿಯೋ ಮಾಡಿ ಆಮೆ ವಿಶ್ವ ಕಲ್ಯಾಣಾರ್ಥವಾಗಿ ವಿಶೇಷವಾದ ಸಂಕಲ್ಪದಿಂದ ಅಖಿಲ ಕರ್ನಾಟಕ ಬ್ರಾಹ್ಮಣ ಪರಿಷತ್ತಿನ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಒಂದು 108 ದಿನಗಳ ವ್ರತವನ್ನು ಆಚರಿಸಿಕೊಂಡು ಎಲ್ಲ ಲೋಕಾ ಸಮಸ್ತ ಸುಖಿನೋ ಭವಂತು ಹೇಳುವಂತಹ ನಿತ್ಯ ನಮ್ಮ ಉಪಾಸನೆಯ ತತ್ವವನ್ನು ಸ್ಮರಿಸಿಕೊಂಡು ಅನುಷ್ಠಾನಗಳನ್ನೆಲ್ಲ ಮಾಡಿ ಎಲ್ಲ ಜಿಲ್ಲೆಯ ಪ್ರಸಿದ್ಧ ವಿದ್ವಾಂಸರನ್ನು ವೈದಿಕ ವಿದ್ವಾಂಸರನ್ನೆಲ್ಲ ಸೇರಿಸಿಕೊಂಡು ನಿನ್ನೆಯಿಂದ ಇವತ್ತಿನ ಪರ್ಯಂತ ಸಾಂಗವಾದಂತಹ ಶತಚಂಡಿ ಯಾಗವನ್ನು ಸಂಪನ್ನಗೊಳಿಸಿದ್ದಾರೆ. ಇದರಿಂದಾಗಿ ಏನು ಈಗ ಸಮಾಜದಲ್ಲಿ ಒಂದು ರೀತಿಯಿಂದ ಪ್ರಕ್ಷುಬ್ಧತೆಯನ್ನು, ಮಾನಸಿಕವಾಗಿ ವ್ಯಾಕುಲತೆಯನ್ನು, ವ್ಯಾವಹಾರಿಕವಾದಂತಹ ಎಲ್ಲ ಅತಂತ್ರತೆಯನ್ನು ಕಂಡುಕೊಂಡಂತಹ ಏನು ನಮ್ಮ ಸಮಾಜ ಇದೆ ಇದೆಲ್ಲ ಕಲ್ಯಾಣ ಆಗಬೇಕು, ಆ ಎಲ್ಲ ವ್ಯಾಕುಲತೆಗಳು ಪರಿಹಾರ ಆಗಬೇಕು, ಅಂತಹ ಭಯ ಭೀತಿಯನ್ನು ಪರಿಹಾರ ಮಾಡುವಂತಹ ಆ ಆದಿಮಾಯನ್ನು ವಿಶೇಷವಾಗಿ ಇವತ್ತು 10 ಜನ ವೃತ್ತಿಜರು ಏಕಕಾಲದಲ್ಲಿ ಆ ಸಪ್ತಶತಿ ಆ ಒಂದು ಮಾರ್ಕಂಡೇಯ ಪುರಾಣದ ಆ 700 ಶ್ಲೋಕಗಳ ಆ ದೇವಿ ಮಹಾತ್ಮೆಯನ್ನು ಏನು ಉದ್ಘೋಷಿಸಿಕೊಂಡು ಆ ಪರಮಾನ್ನದ ಆ ಪಾಯಸದ ಆಹುತಿಯನ್ನು ಕೊಟ್ಟು ವಿಶೇಷವಾದಂತಹ ಪೂರ್ಣಾಹುತಿಯೊಂದಿಗೆ ಆ ದೇವಿಯ ಪ್ರಸನ್ನ ಆ ಒಂದು ಅನುಗ್ರಹವನ್ನು ಪಡೆದುಕೊಂಡಂತಾಗಿದೆ. ಆ ಪ್ರಕಾರ ಮಾಡಿದಂತಹ ಆ ಒಂದು ಸತ್ಕರ್ಮದಿಂದಾಗಿ ಎಲ್ಲರಿಗೂ ಸತ್ಫಲ ಆದಿಮಾಯ ನೀಡಲಿ. ಅದೇ ರೀತಿ ಆ ಒಂದು ತೃಪ್ತಿಯ ಒಂದು ಪೂರ್ಣಾನುಗ್ರಹ ಕರ್ತೃತ್ವವನ್ನು ವಹಿಸಿಕೊಂಡಂತಹ ರಾಘವೇಂದ್ರ ಹೊಳ್ಳರಿಗೆ ಸಿಗಲಿ ಹೇಳುವಂತಹ ಆಶಯವನ್ನು ಇವತ್ತು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಇಂದು ವಿಶೇಷವಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಪುರೋಹಿತ ಪರಿಷತ್ನ ಕಾರ್ಯದರ್ಶಿಗಳಾದ ರಾಘವೇಂದ್ರ ಹೊಳ್ಳ ಅವರ ಮನೆಯಲ್ಲಿ ಶತಚಂಡಿಕಾ ಹವನ ಅಂತ ವಿಶೇಷ ಕಾರ್ಯಕ್ರಮ ಅಭೂತವಾಗಿ ಸುಮಾರು ಒಂದು 40-50 ಪಂಡಿತರೊಡನೆ ನಡೆಯಿತು. ಯಾ ದೇವಿ ಸರ್ವಭೂತೇಶು ಅಂತಂತೆ ತಾಯಿ ಜಗನ್ಮಾತೆ, ಜಗತ್ತಿಗೆಲ್ಲ ಅನ್ನ ಕೊಡುವಂಥ ಅನ್ನಪೂರ್ಣೇಶ್ವರಿನ ಇವತ್ತು ವಿಶೇಷವಾಗಿ ದುರ್ಗಾ ಸಪ್ತಶತದ 700 ಶ್ಲೋಕಗಳಿಂದ ಗುಡಾನ್ನ ಪ್ರೀತ ಮಾನಸಾಯಿ ನಮಃ ಅನ್ನುವಂತೆ ಆ ಬೆಲ್ಲದ ಅನ್ನದಿಂದ ಆಹುತಿಯನ್ನು ಕೊಟ್ಟಿದ್ದಾರೆ. ಆ ಸಂಪೂರ್ಣವು ಲೋಕ ಕಲ್ಯಾಣ ಆಗಲಿ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಕಾರ್ಯಕ್ರಮದಲ್ಲಿ ಈ ಒಂದು ವಿಶೇಷವಾಗಿ ನಮಗೆ ರಾಘವೇಂದ್ರ ಭಟ್ ಅವರು ಮತ್ತು ವಿಶೇಷವಾದಂತಹ ಎಲ್ಲ ಒಂದು ನಮ್ಮ ಪುರೋಹಿತ ಪರಿಷತ್ತಿನ ಸದಸ್ಯರು ಎಲ್ಲರೂ ಸಹಿತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಛಾಯಾಪತಿಗಳು ಮತ್ತು ರಂಗವಿಠಲ್ ಅವರು ಸಹಿತ ಕಾರ್ಯಕ್ರಮದಲ್ಲಿದ್ದರು. ಅಧ್ಯಕ್ಷರು ಸಹಿತ ನೆನೆ ಈ ಒಂದು ಯಾಗವನ್ನು ನಮಸ್ಕಾರ ಮಾಡಿ ವೀಕ್ಷಿಸಿ ಹೋಗಿದ್ದಾರೆ. ಹೀಗೆ ಅನೇಕ ಕಾರ್ಯಕ್ರಮ ಪುರೋಹಿತ ಪರಿಷತ್ತಿನಿಂದ ವಿಶೇಷವಾದಂತಹ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರಿಗೂ